ಮಂಗಳೂರು ನಗರದಲ್ಲಿ ಮತ್ತೆ ಕಾಡು ಕೋಣ ಪ್ರತ್ಯಕ್ಷವಾಗಿದ್ದು ನಗರವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಮಂಗಳೂರು ನಗರದ ಕದ್ರಿ, ಕೈಬಟ್ಟಲು, ಕರಾವಳಿ ಲೇನ್ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ದೈತ್ಯ ಗಾತ್ರದ ಕಾಡು ಕೋಣ ರಾಜಾರೋಷವಾಗಿ ರಾತ್ರಿ ಹಗಲು ಸುತ್ತಾಡುತ್ತಿದ್ದು ಸ್ಥಳೀಯ ಜನ ಸಹಜವಾಗಿ ಆತಂಕಕ್ಕೀಡಾಗಿದ್ದಾರೆ. ಕೆಲ ಮನೆಗಳ ಕಾಂಪೌಂಡ್ಗಳನ್ನು ಹಾರಿ ಕಬ್ಬಿಣದ ತಡೆಬೇಲಿಗಳನ್ನು ಮುರಿದು ಹಾಕಿದೆ. ರಾತ್ರಿ ವೇಳೆ ಕಾಡುಕೋಣಗಳ ಸಂಚಾರ ಜೋರಾಗಿಯೇ ಇದ್ದು ಸ್ಥಳೀಯ ಸಿಸಿಟಿವಿಯಲ್ಲಿ ಚಲನವಲನದ ದಾಖಲಾಗಿದೆ. ಅರಣ್ಯ ಇಲಾಖಾ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇಂದು ಸೋಮವಾರ ಹಗಲಿನಲ್ಲಿ ಸಹ ಕೋಣ ಪರಿಸರದಲ್ಲಿ ಸುತ್ತಾಡುತ್ತಿರುವ ಬಗ್ಗೆ ಮಾಹಿತಿ ದೊರಕಿದ್ದು ಹೆಚ್ಚಾಗಿ ರಾತ್ರಿ ಹೊತ್ತು ಸಂಚರಿಸುವುದರಿಂದ ಅರಣ್ಯ ಇಲಾಖೆ ರಾತ್ರಿಗಾಗಿ ಕಾದು ಕಾರ್ಯಾಚರಿಸುವುದಾಗಿ ಮಾಹಿತಿ ನೀಡಿದೆ. ಸ್ಥಳೀಯ ಮಂಗಳೂರು ನಗರದ ಪಾಲಿಕೆಯ ಸದಸ್ಯರಾದ ಮನೋಹರ್ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸ್ಥಳೀಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಮಂಗಳೂರು ನಗರಕ್ಕೆ ಕಾಡುಕೋಣಗಳು ಲಗ್ಗೆ ಇಟ್ಟಿದ್ದವು. ಇದೀಗ 3ನೇ ಬಾರಿ ನಗರದಲ್ಲಿ ಕಾಡುಕೋಣ ಪ್ರತ್ಯಕ್ಷವಾಗಿದೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಹೊತ್ತಿಗೆ ವಾರ್ಡಿನ ಜನರಿಂದ ನನಗೆ ಕರೆ ಬಂತು. ವಾರ್ಡಲ್ಲಿ ಕಾಡುಕೋಣ ಸುತ್ತಾಡುವುದನ್ನು ನಾವು ಕಂಡಿದ್ದೇವೆ ಅಂತ. ಕೂಡಲೇ ನಮ್ಮ ಕಾರ್ಯಕರ್ತರ ತಂಡದೊಂದಿಗೆ ಎಲ್ಲೆಲ್ಲಿ ಅದು ಪಾಸಾಗಿದೆ ಅಂತ ಹೇಳಿ ಮಾಹಿತಿ ತಿಳಿದುಕೊಂಡು ಆ ಎಲ್ಲ ಜಾಗಕ್ಕೆ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಂದೇಶವನ್ನು ಕಳುಹಿಸಿ ಅವರ ಸಹಕಾರದಿಂದ ಅವರು ಕೂಡ ನಾನು ಫೋನ್ ಮಾಡಿ ಹೇಳಿದ ಕೂಡಲೇ ಬಂದಿದ್ದಾರೆ. ಅವರ ತಂಡ ಬಂದಿದೆ. ಅವರ ಜೊತೆಗೂಡಿ ಅದು ಎಲ್ಲೆಲ್ಲಿ ಸಂಚರಿಸಿದೆ ಆ ಜಾಗಕ್ಕೆಲ್ಲ ನಾವು ಹೋಗಿದ್ದೇವೆ. ಆದರೆ ರಾತ್ರಿ ಹೊತ್ತಾದ್ದರಿಂದ ನಮಗೆ ಎಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ. ಆದುದರಿಂದ ಇಂದು ಬೆಳಿಗ್ಗೆ ಪುನಃ ಅರಣ್ಯಾಧಿಕಾರಿಗಳು ಎಲ್ಲ ಸೇರಿಕೊಂಡು ಇಲ್ಲಿ ಜಾಗ ಪರಿಶೀಲನೆಯೆಲ್ಲ ಮಾಡಿದ್ದಾರೆ. ರಾತ್ರಿ ಹೊತ್ತು ಅದು ಹಗಲು ಹೊತ್ತು ರೆಸ್ಟಲ್ಲಿ ಕೂತ್ಕೊಳ್ತದೆ. ರಾತ್ರಿ ಹೊತ್ತು ಸಂಚಾರ ಮಾಡೋದ್ರಿಂದ ರಾತ್ರಿ ಹೊತ್ತು ನಾವು ಕಾರ್ಯಾಚರಣೆ ಕೂಂಬಿಂಗ್ ಮಾಡಿ ಅದನ್ನು ಸೆರೆ ಹಿಡಿಯುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆದುದರಿಂದ ಎಲ್ಲಿಂದ ಸ್ವಲ್ಪ ಗಾಬರಿಗೊಂಡು ಆಚೀಚೆ ಓಡಾಡ್ತಿದೆ. ಜನರು ಇದರ ಬಗ್ಗೆ ಹೆದರಬೇಕಂತ ಏನಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಾರ್ಯಾಚರಣೆ ನಡೆಸಿ ಅದನ್ನು ಸೆರೆ ಹಿಡಿತಾರೆ ಎಂಬ ವಿಶ್ವಾಸ ನನಗಿದೆ. ನಿನ್ನೆ ನನಗೆ ಕರೆ ಬಂದದ್ದು ರಾತ್ರಿಗೆ, ಆದರೆ ನಿನ್ನೆ ಬೆಳಿಗ್ಗೆ ಈ ಪರಿಸರದಲ್ಲಿ ಓಡಾಡ್ತಿತ್ತು. ಪಕ್ಕದ ಕೈಬಟ್ಟಲ್ ಫಸ್ಟ್ ಕ್ರಾಸ್ ಅಲ್ಲಿ ಒಂದು ಎತ್ತರದ ತಡೆಗೋಡೆಯನ್ನು ಹಾರಿ ಆ ಬೇಲಿಯನ್ನು ಮುರಿದು ಓಡಿದೆ. ನಿನ್ನೆ ಬೆಳಿಗ್ಗೆ ಸುಮಾರು ಅಲ್ವರಿಸ್ ರೋಡ್ ತುದಿಯಲ್ಲಿ ಕಂಡವರು ಇದ್ದಾರೆ. ಸಂಜೆ ನನಗೆ ಕಾಲ್ ಬಂತು. ಈಗ ಇದೇ ಪರಿಸರದಲ್ಲಿ ನಿನ್ನೆ ಸಂಜೆ 7 ಗಂಟೆಗೆ ಇಲ್ಲಿ ಇತ್ತಂತೆ. ಆಚೆ ಕಡೆಯಿಂದ ಓಡಿ ಬಂದದ್ದು ಅದು 7 ಗಂಟೆಗೆ ಇಲ್ಲಿ ಇತ್ತಂತೆ. ಮತ್ತೆ ಇಲ್ಲಿ ಮೇಲೆ ಹಾರಿಕೊಂಡು ಹೋಗಿದೆ. ಅದರ ನಂತರ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ರಾತ್ರಿ ತುಂಬ ಹುಡುಕಾಡಿದೆವು. ರಾತ್ರಿ ಸುಮಾರು 1-1.5 ಗಂಟೆ ತನಕ ಅಧಿಕಾರಿಗಳೊಂದಿಗೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರೊಂದಿಗೆ ಈ ಜಾಗವನ್ನೆಲ್ಲ ಪರಿಶೀಲನೆ ಮಾಡಿದ್ದೇವೆ. ಕತ್ತಲಾದ್ದರಿಂದ ನಮಗೆ ಸಹ ಸಾಧ್ಯ ಆಗಲಿಲ್ಲ ಎಂದ್ರಿಂದ ಈಗ ಬೆಳಿಗ್ಗೆ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ಖಂಡಿತವಾಗಿ ಅದನ್ನು ಹುಡುಕಿ ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ವಿಶ್ವಾಸ ಇದೆ.